ದುಬೈ ಬತ್ಯೊಕ್ಕ ನೇನು ಪೂರ ತಿನ್ನರೆ ಕಲ್ಪೊಡು ಅಂತ ಹೇಳಿ ಕಿತ್ತಾಳೆ ಹಣ್ಣು ತಿಂದು ಬಡ್ಡ ಪುಳಿ ಮರ್ರೆ ಅಂತ ಮುಖ ಹುಳಿ ಮಾಡಿಕೊಂಡ ಹಾಸ್ಯ ನಟ ರವಿ ರಾಮಕುಂಜ ಅವರ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ವಿಐಪಿಸ್ ಲಾಸ್ಟ್ ಬೆಂಚ್ ಅನ್ನೋ ತುಳು ಸಿನಿಮಾ ಪ್ರಮೋಷನ್ ಹಿನ್ನೆಲೆ ದುಬೈಗೆ ಪ್ರಯಾಣ ಬೆಳೆಸಿರೋ ತಂಡ ಹೋಟೆಲ್ಗೆ ಎಂಟ್ರಿ ಆಗಿದೆ. ಈ ವೇಳೆ ರವಿ ರಾಮಕುಂಜ ಅವರು ದುಬೈ ಸ್ಪೆಷಲ್ ಊಟ ಸವಿಯೋ ವೇಳೆ ವಿಸ್ಮಯ್ ವಿನಾಯಕ್ ಅವರು ವಿಡಿಯೋ ಸೆರೆ ಹಿಡಿದಿದ್ದಾರೆ. ಒಂದು ಬಡ್ಡ ಪುಳಿ ಮರ್ರೆ ದುಬೈಗೆ ಬತ್ತದ ಮರ್ಯಾದೆ ಪೋಂಡು ಅಂತ ಹೇಳಿದ ದೃಶ್ಯ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜೋಲಿ ಜನ ಗೊತ್ತಾವುಜಿ सा बड्ड बोली ऊपर बोली सा दुबई बत मर्यादा